ಜಾರ್ಖಂಡ್ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಪ್ಪ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ 81ರ ಪ್ರಾಯದಲ್ಲಿ ನಿಧನರಾದರು. ಜಾರ್ಖಂಡ್ ರಾಜ್ಯಕ್ಕಾಗಿ ಅವರು ಜೆಎಂಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಟ್ಟಿ ಹೋರಾಡಿದ್ರು. ಮುಂದೆ ಅದು ರಾಜಕೀಯ ಪಕ್ಷವೂ ಆಯಿತು. ಬುಡಕಟ್ಟು ಸಮುದಾಯದವರು ಬುಡಕಟ್ಟು ರಾಜ್ಯ ಮತ್ತು ಬುಡಕಟ್ಟು ಸಮುದಾಯಕ್ಕಾಗಿ ಹೋರಾಟ ನಡೆಸಿದ್ರು. ದಿಲ್ಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಅಲ್ಲಿಯೇ ನಿಧನರಾದರು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಈ ಬಗೆಗೆ ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಜೆಎಂಎಂ ಸ್ಥಾಪಕ ಸದಸ್ಯರುವಾದ ಶಿಬು ಸೊರೇನ್ 38 ವರ್ಷಗಳಿಂದ ಅದರ ಮುಖ್ಯಸ್ಥರಾಗಿದ್ದಾರೆ. ಜಾರ್ಖಂಡ್ನ ಮುಖ್ಯಮಂತ್ರಿಯೂ ಆಗಿದ್ದ ಅವರು ದುಮ್ಕಾ ಲೋಕಸಭಾ ಕ್ಷೇತ್ರದಿಂದ 1980, 1984, 1989, 1998, 2002 ಹಾಗೂ 2019ರಲ್ಲಿ ಗೆದ್ದು ಸಂಸದರಾಗಿದ್ದರು. ಕೇಂದ್ರದಲ್ಲೂ ಒಮ್ಮೆ ಕಲ್ಲಿದ್ದಲು ಗಣಿಗಾರಿಕೆ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಸದ್ಯ ಅವರು ರಾಜ್ಯಸಭೆ ಸದಸ್ಯರಾಗಿದ್ರು. ಹಾಗಾಗಿ ದಿಲ್ಲಿಯಲ್ಲಿ ವಾಸವಿದ್ರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96065 93921.